ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಚೌಡಯ್ಯ ಸ್ಮಾರಕ ಭವನದಲ್ಲಿ ನಡೆದ ಚಿತ್ರಸಂತೆಯ ಬಂಗಾರದ ಮನುಷ್ಯ ಸುವರ್ಣ ಮಹೋತ್ಸವ ಸಿನಿಮಾ ಸಮಾರಂಭದಲ್ಲಿ ಹಳ್ಳಿ ನೆನಪು ಎಂಬ ಕುಂದಾಪುರ ಕನ್ನಡ ಕಿರುಚಿತ್ರ ಅತ್ಯುತ್ತಮ ಚಿತ್ರಕ್ಕೆ ಆಯ್ಕೆಯಾಗಿ ಪ್ರಶಸ್ತಿಯನ್ನ ಪಡೆಯಿತು. ಇದು ಹಳ್ಳಿ ನೆನಪು ಚಿತ್ರಕ್ಕೆ ಬೆಂಗಳೂರಿನಲ್ಲಿ ಎರಡನೇ ಬಾರಿ ನಡೆದ ಸನ್ಮಾನ ಆಗಿರುತ್ತೆ. ಈ ಸಮಾರಂಭದಲ್ಲಿ ಪಾಲ್ಗೊಂಡ ಹಿರಿಯ ನಟ ಉಮೇಶ್ ಹಾಗೂ ಕುರುಕ್ಷೇತ್ರ ನಿರ್ದೇಶಕರಾದ ನಾಗಣ್ಣ ಸರ್ ಹಾಗೂ ಸವ್ಯಸಾಚಿ ಡಾಕ್ಟರ್ ಶಿವರಾಜ್ ಕುಮಾರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಚಿತ್ರ ನಿರ್ದೇಶಕರಾದ ಚಂದ್ರಶೇಖರ್ ಮತ್ತು ನಿರ್ಮಾಪಕರಾದ ಗುಣಮತಿ ಚಂದ್ರಶೇಖರ್ ಹಾಗೂ ಪೋಸ್ಟರ್ ವಿನ್ಯಾಸ ಹಾಗೂ ಸಲಹೆಗಾರರಾಗಿರುವ ರಾಘವೇಂದ್ರ ಜಾತ್ರಮಕ್ಕಿ, ಕ್ಯಾಮರಾಮ್ಯಾನ್ ಸಂಕಲನ ಮಾಡಿರುವ ಸುಜಿತ್ ಮಂದಾರ್ತಿ ಮತ್ತು ಅಭಿನಯ ಕಲಾವಿದರಾದ ಗುಲಾಬಿ, ರಘುರಾಮ, ಪಂಚಮಿ, ಶ್ರೀಶಾ, ಶ್ರೀನಿಧಿ, ಕೃತಿಕಾ ಸಿರಿ, ಸನ್ವಿತಾ, ಸಚಿನ್, ನಿತೀಶ್ ಇವರೆಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಸಲ್ಲಿಸಲಾಯಿತು. thank you